ಪ್ರಚಾರ ಕಾರ್ಯ ಹೇಗೆ ನಡೀತಾ ಇದೆ? ನಾವು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆಯಲ್ಲೂ ಸಹ ಪ್ರಚಾರವನ್ನು ಆರಂಭ ಮಾಡಿದ್ದೀವಿ. ಎಲ್ಲ ಕಡೆಯಲ್ಲೂ ಸಹ ಮತದಾರರ ಒಳ್ಳೆಯ ಸ್ಪಂದನ ದೊರಕ್ತಾ ಇದೆ. ಒಂದು ಬದಲಾವಣೆ ಬೇಕು ಎಂಬ ಬಗ್ಗೆ ಅವರ ಮುಖದಲ್ಲಿ ವಿಚಾರ ಕಾಣ್ತಾ ಇದೆ ಮತ್ತು ಎಲ್ಲ ಕಡೆಯಲ್ಲೂ ನಮ್ಮನ್ನು ಸ್ವಾಗತ ಮಾಡ್ತಾರೆ. ಅದು ಭಾಳ ಸಂತೋಷದ ವಿಚಾರ. ಈಗ ಪಕ್ಷದ ನಿರೀಕ್ಷೆಯಂತೆ ನಿಮಗೆ ಟಿಕೆಟನ್ನು ಕೊಟ್ಟಿದೆ. ಅದು ಯಾವ ರೀತಿಯ ಬಂಡಾಯ ಕೂಡ ಇರಲಿಲ್ಲ. ನಿಮ್ಮ ಪಕ್ಷದ ಮುಖಂಡರ ಸಪೋರ್ಟ್ ಹೇಗಿದೆ? ಖಂಡಿತ ಈ ಸಾರಿ ಎಲ್ಲರೂ ಒಂದೇ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಬಹಳ ಒಂದು ಅಭೂತಪೂರ್ವ ಮತ್ತು ಸಂತೋಷದ ವಿಚಾರ. ನಾನು ಈ ಹಿಂದೆ 2 ಚುನಾವಣೆ ನಿಂತಿದ್ದೀನಿ. ಇಷ್ಟೊಂದು ಒಗ್ಗಟ್ಟು, ಇಷ್ಟೊಂದು ಸಹಕಾರ ನನಗೆ ಬಹುಶಃ ಎಂದೂ ಸಿಗಲಿಲ್ಲ ಅಂತಲೇ ನಾನು ಹೇಳ್ಬೋದು. ಈಗ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಪ್ರಚಾರಕ್ಕೆ ಹೋಗಬೇಕಾದ್ರೆ ಯಾವ ವಿಚಾರವನ್ನು ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಿ? ನಾನು 3 ವಿಚಾರಗಳನ್ನು ತಗೊಂಡಿದ್ದೀನಿ. ಒಂದು, ನಮ್ಮ ನಗರದ ಮತ್ತು ಕರಾವಳಿ ಪ್ರದೇಶದ ಅಭಿವೃದ್ಧಿ. ಎರಡನೇದ್ದು, ಯುವ ಜನಾಂಗಕ್ಕೆ ಉದ್ಯೋಗದ ಸೃಷ್ಟಿ ಮತ್ತು ನಮ್ಮ ಯುವಜನರು ಇಲ್ಲೇ ಉದ್ಯೋಗ ಮಾಡಿ ವಾಸ ಇರಬೇಕು. ಮೂರನೇದ್ದು, ನಮ್ಮ ಒಂದು ಸ್ಟೇಬಲ್ ಲಾ ಆ್ಯಂಡ್ ಆರ್ಡರ್, ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಸುಭದ್ರತೆ ಅತ್ಯುತ್ತಮವಾಗಬೇಕು. ಆಗ ಮಾತ್ರ ಬಂಡವಾಳ ಹೂಡಿಕೆ ಕೂಡ ಬರ್ತದೆ. ಈ ವಿಚಾರಗಳನ್ನು ಇಟ್ಕೊಂಡು ಹೋದಾಗ ಜನ ರೆಸ್ಪಾಂಡ್ ಹೇಗೆ ಮಾಡ್ತಾ ಇದ್ದಾರೆ? ಮೊದಲು ಹಿಂದೆ ಜನ ಭಾವನಾತ್ಮಕವಾಗಿದ್ದರು. ಆದರೆ ಈ ಸಾರಿ ಈ ಬೆಲೆ ಏರಿಕೆಯಿಂದ ಮತ್ತು ದುರಾಡಳಿತದಿಂದ ತತ್ತರಿಸಿ ಜನ ಈ ವಿಚಾರಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಜನರಿಗೆ ಅರ್ಥವಾಗಿದೆ, ನಮ್ಮ ಮಕ್ಕಳಿಗೆ ಉದ್ಯೋಗ ದೊರಕಬೇಕು, ನಾವು ಆರ್ಥಿಕವಾಗಿ ಪ್ರಗತಿ ಆಗಿರಬೇಕು, ನಮಗೆ ವ್ಯಾಪಾರ ವಹಿವಾಟು ಒಳ್ಳೆಯದಾಗಬೇಕು, ನಾವು ಆಗ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಈಗ ಜನರಿಗೆ ಅರಿವಾಗಿದೆ ಅದು. ಈಗ ಹಾಲಿ ಶಾಸಕರು ಹೇಳ್ತಾ ಇದ್ದಾರೆ 4,500 ಕೋಟಿ ಮೊತ್ತವನ್ನು ಅನುದಾನವಾಗಿ ತಂದಿದ್ದೇನೆ ಅಂತ ಹೇಳಿ. ಅದು ಎಷ್ಟು ಸತ್ಯ? ಅದು ಅವರ ವಿಚಾರ ಬಿಟ್ಟದ್ದು ಅವರಿಗೆ. ಆದರೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಏನು ಮಂಗಳೂರಿನಲ್ಲಿ ಯೋಜನೆಗಳನ್ನು ನಾವು ಏನು ಅನುಷ್ಠಾನವಾಗ್ತವೆ, ಅದು ಪೂರ್ಣ ಯೋಜನೆಗಳನ್ನು ನಾನು ನನ್ನ ಅವಧಿಯಲ್ಲಿ ತಂದಿರುವಂಥದ್ದು. ಆ ಯಾವುದೇ ಯೋಜನೆ ಈಗ ಹಾಲಿ ಶಾಸಕರು ತಂದಿರೋದಲ್ಲ. ಆದರೆ ಅನುಷ್ಠಾನ ಮಾಡುವ ಭಾಗ್ಯ ಅವರಿಗೆ ಸಿಕ್ಕಿದೆ. ಹಿಂದೆ ಮಂಜೂರಾದ ನಂತರ ಕಾಲಕ್ಕೆ ಹಣ ಬಿಡುಗಡೆ ಆಗ್ತಾ ಇರ್ತದೆ ಅನುಷ್ಠಾನವಾಗುವಾಗ. ಬಹುಶಃ ಅದನ್ನೆಲ್ಲ ಅವರು ಲೆಕ್ಕ ಹಾಕಿ ನಾನು ತಂದಿದ್ದೀನಿ ಅಂತ ಹೇಳ್ತಿರ್ಬೋದು. ಆದರೆ ಎಲ್ಲ ಯೋಜನೆಗಳನ್ನು ಮಂಜೂರು ಮಾಡಿ ಸರ್ಕಾರದ ಅಧಿಕೃತವಾಗಿ ಮಂಜೂರು ಮಾಡಿಸ್ಕೊಂಡವನು ನಾನು. ಹಾಗಾದರೆ ಸ್ಮಾರ್ಟ್ ಸಿಟಿಯದ್ದು ಜಟಾಪಟಿ ಇನ್ನೂ ಇದೆ? ಹಾಗಾದರೆ ಜಟಾಪಟಿ ಏನಿಲ್ಲ. ನನ್ನ ವಿಚಾರಧಾರೆ ಚಿಂತನೆ ಬೇರೆ, ಈಗ ಹಾಲಿ ಅದು ಅನುಷ್ಠಾನವಾಗುವ ವಿಚಾರಧಾರೆ ಬೇರೆ. ನಾವು ಸ್ಮಾರ್ಟ್ ಸಿಟಿಯನ್ನು ಮಾಡುವಾಗ ಮೂಲತಃವಾಗಿ ಮೀನುಗಾರಿಕೆ ಮತ್ತು ಹಳೆ ಬಂದರನ್ನು ಮುಂದೆ ಇಟ್ಟು ಮತ್ತು ಅದಕ್ಕೆ ಬೇಕಾಗುವಂಥ ದೊಡ್ಡ ಯೋಜನೆಗಳನ್ನು ತರುವಾಗೆ ಆ ಯೋಜನಾ ವರದಿಯನ್ನು ತಯಾರಿಸಿದ್ದೆವು. ಆದರೆ ಇವತ್ತಿಗೆ ಅದಕ್ಕೆ ಯಾವುದಕ್ಕೂ ಅದು ಉಪಯೋಗವಾಗ್ತಾ ಇಲ್ಲ. ಮತ್ತು ಸ್ಮಾರ್ಟ್ ಸಿಟಿಯಿಂದ 2,500-3,000 ಕೋಟಿ ರೂಪಾಯಿ ಬಂದರೆ ಅದು ಪರಿಪೂರ್ಣವಾದ ಯೋಜನೆ ಅಲ್ಲ. ಪರಿಪೂರ್ಣತೆ ಯಾವಾಗ ಬರುವುದೆಂದರೆ ಆ ಸ್ಮಾರ್ಟ್ ಸಿಟಿದು ಯೋಜನೆಯ ಹಣ ಮೂಲಧನ, ಅಂದರೆ ಸೀಡ್ ಮನಿ, ಮೂಲಧನ. ಅದು ಒಂದು ಯೋಜನೆಯನ್ನು ಅದು ಕನ್ಸೆಪ್ಚುಲೈಸ್ ಮಾಡಲಿಕ್ಕೆ ಮತ್ತು ಅದನ್ನು DPR ತಯಾರಿಸಿ ಅದನ್ನು ಆರಂಭ ಮಾಡಲಿಕ್ಕೆ, ಅದನ್ನು ಬೇರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಹಾಗೂ ಸರ್ಕಾರದ ವಿತ್ತ ಸಂಸ್ಥೆಗಳ ಜೊತೆಯಲ್ಲಿ ಅದನ್ನು ಜೋಡಿಸಿ ಒಂದು 2,500-3,000 ಕೋಟಿ ರೂಪಾಯಿಯ ಸ್ಮಾರ್ಟ್ ಸಿಟಿ ಯೋಜನೆಗೆ ಒಟ್ಟು 30,000, ಅದರ 10ರಷ್ಟು ದೊಡ್ಡ ಯೋಜನೆಗಳನ್ನು ನಾವು ತರಬೇಕಾಗಿತ್ತು. ಆ ರೀತಿಯ ಕಾನ್ಸೆಪ್ಟ್ ಅದು. ಹಾಗೆ ಮಾಡಬೇಕಾಗಿತ್ತು. ಅದು ಮಾಡಿಲ್ಲ. ಅದನ್ನು ಏನು ಮಾಡಿದ್ದಾರೆ, ಬಂದ ಹಣವನ್ನೇ ಅದಕ್ಕೆ ರಸ್ತೆಗೆ ಅಥವಾ ಚರಂಡಿಗೆ ಅಥವಾ ಫುಟ್ಪಾತಿಗೆ ಚೆಲ್ಲಿದ್ದಾರೆ. ನೋಡಿ, ಆ ಸಾಮಾನ್ಯ ಕೆಲಸಗಳು ಸ್ಮಾರ್ಟ್ ಸಿಟಿದ್ದಲ್ಲ. ಸಾಮಾನ್ಯ ಕೆಲಸಗಳು ಅದು ಮಹಾನಗರ ಪಾಲಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರ್ತದೆ, ಅದನ್ನು ಅವರು ಮಾಡಬೇಕು. ಸ್ಮಾರ್ಟ್ ಸಿಟಿಯಿಂದ ದೊಡ್ಡ ಯೋಜನೆಗಳನ್ನು ಮಾಡಬೇಕು. ಯಾಕೆಂದರೆ ಅಪರೂಪಕ್ಕೆ ಬರುವಂಥ ಯೋಜನೆ ಅದು. ಈಗ ತುಂಬೆ ಡ್ಯಾಮ್ ಇದ್ದರೂ ಕೂಡ ಮಂಗಳೂರಿನಲ್ಲಿ ನೀರಿನ ಹಾಹಾಕಾರ ಆಗಿದೆ. ಅಂದರೆ ಈಗ ನೀರಿನ ರೇಷನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇದಕ್ಕೆ ಕಾರಣ ಏನಿದೆ ನೋಡಿ? ತುಂಬೆ ಡ್ಯಾಮದ್ದು ಹಿಂದೆ 4 ಮೀಟರ್ ಇತ್ತು. ಅದನ್ನು ನಾನು ನನ್ನ ಅವಧಿಯಲ್ಲಿ 7.5 ಮೀಟರ್ ಮಾಡಿದೆ.
ನನ್ನ ಲೆಕ್ಕದಲ್ಲಿ, ನನ್ನ ಹಿಂದಿನ ಅನುಭವ ಮತ್ತು ಶಾಸಕರ ಎಲ್ಲ ಅನುಭವದಲ್ಲಿ, ಡ್ಯಾಮ್ನಲ್ಲಿ ನಮಗೆ ಸೋರ್ಸ್ ಏನಿದೆ, ಮೂಲ ಏನಿದೆ, ಅದು ಸಾಕಷ್ಟಿದೆ. ಆದರೆ ಅದರದ್ದು ಬಳಕೆ ಮಾತ್ರ ವೈಜ್ಞಾನಿಕವಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಜಲಶ್ರೀ ಯೋಜನೆ ಅಂತ ಒಂದು ತಂದೆ. ಯಾಕೆಂದರೆ ನಮ್ಮಲ್ಲಿ ವಿತರಣೆಗೆ ಸುಮಾರು ವಿತರಣೆಯಲ್ಲಿ ನೀರು ಪೋಲಾಗ್ತಿದೆ. ನಮ್ಮ ಲೆಕ್ಕದಲ್ಲಿ ಒಂದು ಹತ್ತಿರ 45ರಿಂದ 50% ನೀರು ಸೋರಿ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಜಲಶ್ರೀ ಯೋಜನೆಯನ್ನು ತಂದರು. ಜಲಶ್ರೀ ಯೋಜನೆಯಲ್ಲಿ ಅದು 788 ಕೋಟಿ ರೂಪಾಯಿ ಯೋಜನೆ ಮಂಗಳೂರಿನ ನಗರದಲ್ಲಿ ವಿತರಣೆ ಜಾಲವನ್ನು ವೈಜ್ಞಾನಿಕವಾಗಿ ಮಾಡುವುದು. ನೋಡಿ, ಅದನ್ನು ನಾನು ಮಂಜೂರು ಮಾಡಿಸಿದೆ 2017ರಲ್ಲಿ. ಇವತ್ತಿನವರೆಗೂ ಅದು ಸಂಪೂರ್ಣವಾಗಿ ಅದನ್ನು ಅನುಷ್ಠಾನ ಮಾಡಲಿಲ್ಲ. ಅದರಿಂದ ಏನಾಗ್ತದೆ, ಮೂಲದಿಂದ ಬರುವ ನೀರು ನಿಮಗೆ ಎಷ್ಟು ಪಂಪ್ ಮಾಡಿದರೂ 45-50% ಪೋಲಾಯಿತು. ಆಗ ನಿಮಗೆ ಎಷ್ಟು ಮೂಲ ಇದ್ದರೂ ಸಾಕಾಗೋದಿಲ್ಲ. ಯಾವಾಗ ನಾವು ಆ ವಿತರಣಾ ಜಾಲವನ್ನು ಸರಿಪಡಿಸ್ತೇವೋ ಆಗ ನಮಗೆ ಆ ನೀರು ಸದುಪಯೋಗ ಆಗಿ ಸರಿಯಾಗಿ ಉಪಯೋಗ ಆಗುತ್ತೆ. ಇಲ್ಲಿ ನಾವು ತಪ್ಪಿದ್ದೀವಿ. ಆದ್ದರಿಂದ ಇವತ್ತು ಏನು ಇವರು ಹೇಳ್ತಾರೆ ಅದು ಸಾಕಾಗೋಲ್ಲ, ರೇಷನಿಂಗ್ ಮಾಡ್ತೀವಿ, ಅದು ಕಾರಣ ಒಂದು. ಎರಡನೇದು, ಇದಕ್ಕಿಂತ ವರ್ಸ್ಟ್ ನೀರಿನ ಸಿಚುವೇಶನ್ ನಾನು ಕಂಡಿದ್ದೀನಿ. ನಾನು ಕಮಿಷನರ್ ಆಗಿದ್ದಾಗ 2001ರಲ್ಲಿ 2005ರಲ್ಲಿ ನೀರೇ ಇರಲಿಲ್ಲ. ಪರಿಸ್ಥಿತಿ ಅಷ್ಟು ಗಂಭೀರವಾಗಿತ್ತು. ಆದರೂ ನಾವು ಮಂಗಳೂರಿಗೆ ಮ್ಯಾನೇಜ್ ಮಾಡಿದ್ದೀವಿ. ಅಲ್ಲಿ ಗುಂಡಿ ತೋಡಿ ಮಥ್ಯವನ್ನು ಮಾಡಿ ನಾವು ಮ್ಯಾನೇಜ್ ಮಾಡಿದ್ದೀವಿ. ಹಾಗಿರುವಾಗ ಈಗಲೇ ರೇಷನಿಂಗ್ ಮಾಡ್ತಾರೆ ಇವರು. ಅದರ ವಿತರಣೆಯಲ್ಲಿ ಎಲ್ಲಿ ತಪ್ಪಾಗಿದೆ ಅಂತ ನೋಡ್ತಾ ಇಲ್ಲ. ಎಷ್ಟು ಸಮಯ ರೇಷನಿಂಗ್ ಮಾಡ್ಬೋದು? ಆದ್ದರಿಂದ ಇದು ನೀರಿನ ಸರಬರಾಜಿದೆ ಅವೈಜ್ಞಾನಿಕವಾಗಿ ಮಾಡುತ್ತಿದ್ದಾರೆ. ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಸರಿಯಿಲ್ಲ. ಅದರಿಂದಲೇ ಈ ಸಮಸ್ಯೆ. ಈಗ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನ ಲೋಬ್ ಅವರನ್ನು ಯಾಕೆ ಗೆಲ್ಲಿಸಬೇಕು ಅಂತ ನಾನು ಹೇಳಿದ್ದೆಲ್ಲ, ನನ್ನ ಉದ್ದೇಶ ಅಭಿವೃದ್ಧಿ ಮಾತ್ರ. ನಾನು ರಾಜಕೀಯ ಮಾಡಲಿಕ್ಕೆ ಬಂದವನಲ್ಲ. ನನಗೆ ರಾಜಕೀಯ ಎಂದರೆ ಅಭಿವೃದ್ಧಿ. ಜನರ ಒಳಿತ ಆಗಬೇಕು, ಉದ್ಯೋಗ ಸಿಗಬೇಕು, ಅಭಿವೃದ್ಧಿ ಆಗಬೇಕು, ಬಂಡವಾಳ ಹೂಡಿಕೆ ಬರಬೇಕು, ಒಳ್ಳೆಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇರಬೇಕು, ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ನಮಗೆ ಸಮರ ಬೇಡ, ಕಂದಕಗಳು ಬೇಡ, ಎಲ್ಲರನ್ನು ಸಮಾನತೆಯಲ್ಲಿ ನೋಡಬೇಕು. ಇದು ನನ್ನದು ಉದ್ದೇಶ, ಇದು ನನ್ನದು ಧ್ಯೇಯ. ಈ ಬಾರಿಯ ವಿಧಾನಸಭಾ ಎಲೆಕ್ಷನಲ್ಲಿ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಲುವುದು ಅಂದಾಜು? ನೋಡಿ, ಅದನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಗೆಲ್ತೀನಿ ಅಂತ ಒಂದು ಭರವಸೆ, ಧೈರ್ಯ ನನಗೆ ಇದೆ. ಆದರೆ ಅಂತರ ಅದು ದೇವರಿಗೆ ಬಿಟ್ಟದ್ದು. ನಾನು ಹೇಗೆ ಹೇಳೋದು? ನಾನೇನು ಭವಿಷ್ಯ ಹೇಳುವವನಲ್ಲ. ಹಾಗಾದರೆ ಈಗ ದಕ್ಷಿಣ ವಿಧಾನಸಭಾ ನಿಮ್ಮ ಕ್ಷೇತ್ರದ ಕನಸೇನು? ನನ್ನ ಕನಸು ಒಂದೇ, ನಮ್ಮ ಯುವ ಜನಾಂಗ ಉದ್ಯೋಗ ಮಾಡಿ ಅವರಿಗೆ ಸಾಕಷ್ಟು ಉದ್ಯೋಗ ದೊರೆತು ಅವರು ಇಲ್ಲಿ ಉಳಿದು ಅವರ ವೃದ್ಧ ತಂದೆ ತಾಯಿಗಳ ಜೊತೆಯಲ್ಲಿ ಅವರು ವಾಸ ಇರಬೇಕು. ಇವತ್ತಿಗೆ ಏನಾಗಿದೆ, ನಮ್ಮ ಮಂಗಳೂರಿನಲ್ಲಿ ಪ್ರತಿ ಮನೆ ನೀವು ನೋಡಿ ವೃದ್ಧರು ಮಾತ್ರ ಇದ್ದಾರೆ. ಮಕ್ಕಳೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಯಾರೂ ಕೂಡ ಸಂತೋಷದಲ್ಲಿಲ್ಲ. ಈ ಸ್ಯಾಟಿಸ್ಫ್ಯಾಕ್ಷನ್ ಇಂಡೆಕ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ನಾವು ಭಾಳ ಹಿಂದೆ ಇದ್ದೀವಿ. ಯಾವಾಗ ಮಕ್ಕಳು ಇವರು ಪಾಪ, ನಾನು ಎಷ್ಟೋ ಕಡೆಯಲ್ಲಿ ಹೋಗ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಅವರು ನನ್ನ ಮಗಳು ಯಾವಾಗ ಮನೆಗೆ ಬರ್ತಾರೆ ಅಂತ ಕಾದುಕೊಂಡು ಜಾತಕ ಪಕ್ಷಿಗಳಂತೆ ಕಾಯ್ತಾರೆ ಅವರು. ಯಾವಾಗ ಅದನ್ನು ಬಗೆಹರಿಸ್ತೇವಾ ಅದರಷ್ಟು ಸಂತುಷ್ಟತೆ ಬೇರೆ ಏನಿದೆ? ತಂದೆ ತಾಯಿಗಳೇ ಮಕ್ಕಳನ್ನು ಜೋಡಿಸುವುದೇ ನನ್ನ ದೊಡ್ಡ ಕೆಲಸ. ಅದಕ್ಕೆ ಬೇಕಾಗುವುದೇನು? ಅಭಿವೃದ್ಧಿ, ಉದ್ಯೋಗ. ಏನು ಕೊಡದೆ ನೀವು ಬಂದು ನಿಲ್ಲಿ ಅಂತಾರೆ, ಇಲ್ಲಿ ಏನು ಮಾಡೋದು? ಹೊಡೆದಾಡೋದಾ?